ಇತಿಹಾಸಗಳ ಚರಿತ್ರೆಗಳನ್ನು ಒಳಗೊಂಡ ಐತಿಹಾಸಿಕ ಕೇಂದ್ರ ವಲಿಯುಲ್ಲಾಯಿ ದರ್ಗಾ ಶರೀಫ್ ಜಾರದಗುಡ್ಡೆ ಅಮ್ಮೆಂಬಳ ಇದರ ಉರುಸ್ ಕಾರ್ಯಕ್ರಮವು 2 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರ್ತಾ ಇದ್ದು ಇದೀಗ ಉರುಸ್ ಕಾರ್ಯಕ್ರಮವು ಜನವರಿ 3 ರಿಂದ 11ರ ತನಕ ನಡೆಯಲಿದೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು। ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೈಯದ್ ಅಮೀರ್ ತಂಗಳ್ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ। ಜನವರಿ 3 ರಂದು ದರ್ಗಾ ಜಿಯಾರತ್ನೊಂದಿಗೆ ಆಮೀರ್ ಅಸ್ಸಖಾಫ್ ತಂಗಳ್ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ। 9 ದಿನಗಳ ಕಾಲ ವಿವಿಧ ಮುಖಂಡರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು। ಜಾರದಗುಡ್ಡೆ ಅಮ್ಮೆಂಬಲ ದರ್ಗಾ ಶರೀಫ್ ದ ಉರುಸ್ ಸಮಾರಂಭವು ಜನವರಿ 3ನೇ ತಾರೀಕಿಂದ 11ನೇ ತಾರೀಕಿನವರೆಗೆ ಅತ್ಯಂತ ಪವಿತ್ರತೆಯಿಂದ ಅತ್ಯಂತ ಸೋದರತೆಯಿಂದ ಆಚರಿಸಿಕೊಳ್ಳಲಾಗುವುದು। ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂಥ ಈ ಒಂದು ಉರುಸಿನ ನೇತೃತ್ವವನ್ನು ಖಾಜಿಯವರಾದಂತಹ ಕೂರ ತಂಗಲವರು ವಹಿಸ್ತಿರ್ತಾರೆ। ಬಹುಶಃ ಇದೆಲ್ಲರ ಮೇಲುಸ್ತುವಾರಿಯನ್ನು ನಮ್ಮ ಜೊತೆ ಇರುವಂತಹ ಸೈಯದ್ ಅಮೀರ್ ತಂಗಲ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ।